ಪ್ರೇಕ್ಷಕರಲ್ಲಿ ಭಾರಿ ನಿರೀಕ್ಷೆಯನ್ನುಂಟು ಮಾಡಿರುವ ಕೋರಿರೊಟ್ಟಿ ತುಳು ಸಿನಿಮಾ ಕರಾವಳಿಯಾದ್ಯಂತ ಬಿಡುಗಡೆಗೊಂಡಿದೆ. ರಾಕೆಟ್ ಕ್ರಿಯೇಷನ್ ಲಾಂಛನದಲ್ಲಿ ತಯಾರಾದ ಕೋರಿರೊಟ್ಟಿ ಚಿತ್ರ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲದೆ ರಾಜ್ಯದ ಇತರ ಕಡೆಗಳಲ್ಲೂ ಮಲ್ಟಿಪ್ಲೆಕ್ಸ್ ಹಾಗೂ ಥಿಯೇಟರ್ಗಳಲ್ಲಿ ಏಕಕಾಲದಲ್ಲಿ ಬಿಡುಗಡೆಗೊಂಡಿತ್ತು. తినలో ఇంజే బ్రాండ్ పాడు పాడదు చోరు పోరాదు ಕೋಸ್ಟಲ್ ಫುಡ್ನಲ್ಲಿ ಭಾರಿ ಸದ್ದು ಮಾಡಿರುವ ಕೋರಿರೊಟ್ಟಿ ಇಂದು ಕರಾವಳಿಯಾದ್ಯಂತ ಬಿಡುಗಡೆಗೊಂಡಿತು. ನಗರದ ಜ್ಯೋತಿ ಚಿತ್ರಮಂದಿರದಲ್ಲಿ ಬಿಡುಗಡೆ ಸಮಾರಂಭ ಜರುಗಿತು. ಕಾರ್ಯಕ್ರಮವನ್ನ ಲಕುಮಿ ತಂಡದ ನಿರ್ದೇಶಕರಾದ ಕಿಶೋರ್ ಡಿ ಶೆಟ್ಟಿ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ತುಳು ಸಿನಿಮಾ ಬೆಳವಣಿಗೆ ಆಗ್ತಾ ಇದೆ, ಇನ್ನಷ್ಟು ಬೆಳವಣಿಗೆ ಆಗ್ಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಈ ಚಿತ್ರ ಯಶಸ್ವಿ ಪ್ರದರ್ಶನ ಕಾಣಲಿ ಎಂದು ಶುಭ ಹಾರೈಸಿದ್ರು. ಈ ಸಿನಿಮಾ ಹಿಟ್ಟಾಡ್ ಖಂಡಿತ ಬದಲ ನನ್ನ ಈ ಸಿನಿಮಾ ತಯಾರಾದ ಮಾತ್ರ ನಮ್ಮ ಸರ್ವಧರ್ಮದ ಪ್ರೇಕ್ಷಕರು ಈ ಒಂದು ಕೋರಿರೊಟ್ಟಿ ಬಗ್ಗೆ ಈ ಸಿನಿಮಾಗೆ ನಮ್ಮ ಫುಲ್ಲು ಮಾತೆಲ್ಲ ಕಾಲು ಇಲ್ಲಾಡ್ಬೋದು ಫುಲ್ಲು ನಮ್ಮ ಮಾತೆಲ್ಲ ಬಂದು ಥಿಯೇಟರ್ ಮತ್ತು ತೂಯರ್ ಬಂದ ಖಂಡಿತ ಬರಲ್ಲ ಮಾಡಲ ಕಾಸು ಫಿರಬರ್ಪಣಂಚಿನ ಒಂದು ಚಾನ್ಸ್ ಉಂಟು. ಅಂತ ಮಾತೆಲ್ಲ ನಮ್ಮ ಮಾತೆಲ್ಲರಿಗೆ ಒಂದು ಎಲ್ಲರಿಗೆ ಸಪೋರ್ಟ್ ಮಾಡ್ಕೊಂಡು. ಈ ವೇಳೆ ತುಳು ಚಿತ್ರ ನಿರ್ಮಾಪಕರಾದ ಪ್ರಕಾಶ್ ಪಾಂಡೇಶ್ವರ್, ಕೋಸ್ಟ್ವುಡ್ ಕಲಾವಿದರ ಒಕ್ಕೂಟದ ಅಧ್ಯಕ್ಷರಾದ ಪಮ್ಮಿ ಕೊಡಿಯಾಲ್ಬೈಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಹೆಲ್ಮೆಟ್ ಹೊಂಡಿಯಾ? ಹೆಲ್ಮೆಟ್ ಮೂಲುಂಡು ಅರೆಗೊಂಡಿಯಾ? ನಾನೇ ನನ್ನ ಮಂಗೆ ಬಂತಂದಲ್ಲ ನೈ ನಮೋಸ್ತುದೆ ನಮೋಸ್ತುದೆ ಪರಮೇಶ್ವರ ಮೋಕೆದ ಪರಿವಾಳ ರಾಧ ಪೊಂಡು ತೂಲ. ಮೊಹಮ್ಮದ್ ಇಫ್ರಾನ್ ನಿರ್ಮಾಣದ ಈ ಚಿತ್ರಕ್ಕೆ ರಜನೀಶ್ ರವರು ಕತೆ, ಚಿತ್ರಕಥೆಯನ್ನ ಬರೆದು ನಿರ್ದೇಶಿಸಿದ್ದಾರೆ. ಸಿನಿಮಾದಲ್ಲಿ ಒಟ್ಟು 4 ಹಾಡುಗಳಿವೆ. ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀ ಈ ಚಿತ್ರದಲ್ಲಿ ನಾಯಕಿಯಾಗಿದ್ದಾರೆ. ಮಂಜು ರೈ ನಟರಾಗಿ ಕಾಣಿಸಿಕೊಂಡಿದ್ದಾರೆ. ಈ ಸಿನಿಮಾದ ವಿಶೇಷ ಆಕರ್ಷಣೆಯಾಗಿ ನವೀನ್ ಡಿ ಪಡೀಲ್, ಅರವಿಂದ್ ಬೋಳಾರ್, ಬೋಜ್ರಾಜ್ ವಾಮಂಜೂರ್, ಸತೀಶ್ ಬಂದಲೆ ಮೊದಲಾದವರು ಈ ಚಿತ್ರದಲ್ಲಿ ನಟಿಸಿದ್ದಾರೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.